ವಿಟ್ಲದ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯ ವಿಟ್ಲ ಪ್ರಧಾನ ಕಚೇರಿ ಮತ್ತು ತಾಲೂಕು ಶಾಖೆ ಬಂಟ್ವಾಳ, ಪುತ್ತೂರು, ಕಡಬ, ಸುಳ್ಯ ಮತ್ತು ಮಂಗಳೂರು ವತಿಯಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜಿಲ್ಲೆಯ ಎಲ್ಲಾ ತಾಲೂಕು ಕಚೇರಿಗಳಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದು. ಪ್ರಥಮವಾಗಿ ಡಿಸೆಂಬರ್ 30ರಂದು ಬೆಳಗ್ಗೆ 10 ಗಂಟೆಗೆ ಬಂಟ್ವಾಳ ತಾಲೂಕು ಕಚೇರಿಯಲ್ಲಿ ಆರಂಭಿಸಲಾಗುವುದು ಎಂದು ಅಧ್ಯಕ್ಷ ಬಿಕೆ ಸೇಸಪ್ಪ ಬೆದ್ರಕಾಡು ತಿಳಿಸಿದರು. ಅವರು ವಿಟ್ಲ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜನವರಿ 13ರಂದು ಬೆಳಗ್ಗೆ 10:30ಕ್ಕೆ ಪುತ್ತೂರು ತಾಲೂಕು ಕಚೇರಿ, ಜನವರಿ 27ಕ್ಕೆ ಸುಳ್ಯ, ಫೆಬ್ರವರಿ 10ಕ್ಕೆ ಕಡಬ, ಫೆಬ್ರವರಿ 24ಕ್ಕೆ ಬೆಳ್ತಂಗಡಿ, ಮಾರ್ಚ್ 16ಕ್ಕೆ ಮಂಗಳೂರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಬೇಡಿಕೆ ಡಿಸಿ ಮನ್ನಾ ಜಮೀನನ್ನು ಪರಿಶಿಷ್ಟ ಜಾತಿಯವರಿಗೆ ಕೂಡಲೇ ಮಂಜೂರು ಮಾಡಿಕೊಡಬೇಕು. ಮತ್ತೆ ಹಲವಾರು ಮೂಲಭೂತ ಸೌಕರ್ಯ ಇಲ್ಲದ ಕಾಲೋನಿಗಳಿಗೆ ರಸ್ತೆ ಅಥವಾ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು. ಮತ್ತೆ ಸರ್ಕಾರ ಮತ್ತು ಸರ್ಕಾರಕ್ಕೆ ಸೌಮ್ಯಕ್ಕೆ ಒಳಪಡುವ ಇಲಾಖೆ ಸಂಸ್ಥೆಗಳಲ್ಲಿ ದುಡಿಯುವ ಹೊರಗುತ್ತಿಗೆ ನೌಕರರು ಅವರನ್ನು ಕೂಡ ಅವರ ಬೇಡಿಕೆಯನ್ನು ಸರ್ಕಾರ ಮಾನ್ಯ ಮಾಡಬೇಕು. ನಿರುದ್ಯೋಗಿ ಯುವಕರು ಯುವತಿಯರಿಗೆ ಈ ಜಿಲ್ಲೆಯಲ್ಲಿ ಪ್ರತಿಯೊಂದು ಕಂಪನಿಯಲ್ಲಿ ಅಥವಾ ಸರ್ಕಾರಿ ಇಲಾಖೆಯಲ್ಲಿ ಜಾಬ್ ಕೊಡಬೇಕು. ಭೂವಂಚಿತ ನಿವೃತ್ತ ಸೈನಿಕರಿಗೆ ಕೂಡ ಭೂಮಿ ಕೊಡಬೇಕು. ಮತ್ತೆ ಕನಿಷ್ಠ ವೇತನದಿಂದ ವಂಚಿತರಾಗಿರುವವರು ಜಿಲ್ಲೆ ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಹೋಂಗಾರ್ಡ್ ಮತ್ತು ಕಂಪನಿ, ಕಾರ್ಖಾನೆ, ಆಸ್ಪತ್ರೆಗಳಲ್ಲಿ ಮಾಲೀಕರು ನೌಕರನ್ನು ಹೆಚ್ಚು ದುಡಿಸಿಕೊಂಡು ಅವರಿಗೆ ಕನಿಷ್ಠ ವೇತನ ESI ಮತ್ತು PF ನೀಡದೆ ವಂಚಿತರಾಗಿರುವವರಿಗೆ ಹಾಗೆ ನೌಕರರು 50-53 ಅರ್ಜಿ ಸಲ್ಲಿಸಿದ ನಾಗರಿಕರು ಮತ್ತು ನಿವೇಶನ ರಹಿತರು, ಮಾಧ್ಯಮ ಮಿತ್ರರು, ಸ್ಮಶಾನ ವಂಚಿತರು. ಸುದ್ದಿಗೋಷ್ಠಿಯಲ್ಲಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಮೀನಾಕ್ಷಿ ನೆಲಿಗುಡ್ಡೆ, ಗೌರವಾಧ್ಯಕ್ಷ ಸೋಮಪ್ಪ ನಾಯ್ಕ ಮಲ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.